ಆತ್ಮೀಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ಮೇಘನರವರು ಇತ್ತೀಚೆಗೆ ಬಹಳ ವೈರಲ್ ಆಗಿರುವಂತಹ ಹುಡುಗಿ ಶಂಕರಣ್ಣ, ಆತ್ಮಹತ್ಯೆಗೆ ಶರಣಾದಂತಹ ಶಂಕರಣ್ಣನವರ ಪತ್ನಿ. ಕಳೆದ ವರ್ಷ ಅಷ್ಟೇ ಮದುವೆ ಆಗಿದ್ರು ಶಂಕರಣ್ಣನವರನ್ನು ಪ್ರೀತಿಸಿ. 45 ವರ್ಷದ ಶಂಕರಣ್ಣ, ಇವರಿಗೆ 25 ವರ್ಷ ಮೇಘನರವರಿಗೆ. ಇವರು ತುಮಕೂರಿನವರು, ಒಂದು ಹಳ್ಳಿಯವರು. ವೀಕ್ಷಕರೇ, ಮೇಘನರವರ ಅತ್ತೆ ಹೇಳೋ ಪ್ರಕಾರ ನನ್ನ ಮಗನ ಸಾವಿಗೆ ನನ್ನ ಸೊಸೆ ಕಾರಣ. ಅವಳಿಗೆ ಇಲ್ಲಿರೋಕೆ ಇಷ್ಟ ಇರಲಿಲ್ಲ. ಸಿಟಿಯನ್ನು ಬೆಂಗಳೂರು ಮೈಸೂರು ಅಂತ ಸಿಟಿಯಲ್ಲಿ ಅವಳಿಗೆ ಸೆಟ್ಲ್ ಆಗೋಕ್ಕೆ ಇಷ್ಟ ಇತ್ತು ಅಂತ ಅವರ ಅತ್ತೆಯ ಮೇಲೆ ಮೇಘನರವರು ಆರೋಪ ಮಾಡ್ತಾರೆ. ನಮ್ಮ ಅತ್ತೆ ನನ್ನ ಪತಿಯ ಸಾವಿಗೆ ಕಾರಣ, ನನ್ನನ್ನು ಸರಿಯಾಗಿ ನೋಡ್ಕೋತಾ ಇರಲಿಲ್ಲ, ಕಿರುಕುಳ ಕೊಡ್ತಾ ಇದ್ರು ಅಂತ. ಆದ್ರೆ ಮೇಘನರವರು ಅತ್ತೆಯನ್ನು ನೋಡ್ಕೊಳ್ಳೋ ವಿಚಾರದಲ್ಲೂ ಸ್ವಲ್ಪ ಕಿರುಕುಳ ಮಾಡ್ಕೊಂಡಿದ್ರಂತೆ. ಅವರ ಮನೆ ಒಪ್ಪಿಗೆ ಮೇರೆಗೆ ಮೇಘನರವರು ಶಂಕರಣ್ಣನವ್ರನ್ನ ಹೊರಿಸಿರ್ತಾರೆ. ಇವರ ಮೊದಲ ಪತಿ ಕೂಡ ಇವರನ್ನ ಬಿಟ್ಟೋಗಿರ್ತಾರೆ. ವೀಕ್ಷಕರೇ, ಮೇಘನರವರು ಅವರ ಅತ್ತೆ ಹೇಳೋ ಪ್ರಕಾರ ದಿನ ಮೇಕಪ್ ಮಾಡ್ಕೋತಾರೆ, ಯಾವುದೋ ಫೋನ್ನಲ್ಲಿ ಇರ್ತಾಳೆ ಯಾವೊಂದೋ ಜೊತೆ ಅಂತ ಅವರ ಅತ್ತೆ ಆರೋಪ ಮಾಡಿರ್ತಾರೆ. ವೀಕ್ಷಕರೇ, ಮೇಘನರವರು ಹೊಸ ಅವತಾರವನ್ನು ನೀವು ಈ ವಿಡಿಯೋದಲ್ಲಿ ನೋಡಬಹುದು. ದಿನ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಟಿಕ್ ಟಾಕ್ ಕಾಮಿಡಿ ವಿಡಿಯೋಗಳನ್ನ ಫಾಲೋವರ್ಸ್ಗೆ ಶೇರ್ ಮಾಡಿರ್ತಾರೆ. ಶಂಕರಣ್ಣನವರ ಜೊತೆ ಇತ್ತೀಚೆಗೆ ಡ್ಯಾನ್ಸ್ ಮಾಡಿದಂಥ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆದರೆ ಅಲ್ಲಿ ಏನಾಗಿದೆ ಅಂತ, ಶಂಕರಣ್ಣನ ಸಾವಿಗೆ ಏನು ಕಾರಣ ಅಂತ ನಾವೆಲ್ಲರೂ ಪೊಲೀಸ್ನವರ ಮಾಹಿತಿಯ ಮೇಲೆ ಡಿಸೈಡ್ ಮಾಡಬೇಕಾಗಿದೆ. ಆದರೆ ಏನೇ ಆಗಲಿ ಶಂಕರಣ್ಣವರು ನಾವು ಕಳ್ಕೊಂಡಿದ್ದೇವೆ. ವೀಕ್ಷಕರೇ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಬೆಂಬಲಿಸಿ. ಧನ್ಯವಾದ.